ಈ ಜೋಪಡಿಯಲ್ಲಿ ಮನುಷ್ಯರಾದವರು ನಿಂತುಕೊಳ್ಳಲು ಸಾಧ್ಯವಿಲ್ಲ. ಮಲಗುವುದಾದರೆ ಕೈಕಾಲು ಮಡಚಿಕೊಂಡೇ ಮಲಗಬೇಕು. ಇನ್ನು ವಿದ್ಯುತ್ ಕನಸಿನ ಮಾತು ಬಿಡಿ. ಇರುವುದೊಂದೇ ಚಿಕ್ಕ ಜೋಪಡಿಯಲ್ಲಿ ಅಡುಗೆ ಮಾಡಿಕೊಳ್ಬೇಕು. ಮಗುವಿಗೆ ತೊಟ್ಟಿಲು ತೂಗಾಡಬೇಕು. ತೆಂಗಿನ ಮರಗಳಿಗೆ ಬಣ್ಣ ಬಣ್ಣದ ಹರಕಲು ಸೀರೆಗಳನ್ನು ಸುತ್ತಿದ ಸ್ನಾನಗೃಹ ನೋಡಿದ್ರೆ ಎಂತವರಿಗೂ ಕಣ್ಣೀರು ಬಾರದೇ ಇರದು. ಇರಲೊಂದು ಸುಸಜ್ಜಿತ ಮನೆಯಿಲ್ಲದೆ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವ ಕೊರಗ ಕುಟುಂಬಗಳ ಕಣ್ಣೀರಿನ ಸ್ಟೋರಿಯನ್ನ ನೀವೊಮ್ಮೆ ನೋಡಲೇಬೇಕು. ಬದಲಾಗಿಲ್ಲ ಎನ್ನುವುದಕ್ಕೆ ಸಾಕ್ಷಿ. ಮನುಷ್ಯ ಜೀವನಕ್ಕೆ ಬೇಕಾಗುವ ಕನಿಷ್ಠ ಸೌಲಭ್ಯವೂ ಸಿಗದೆ ಬದುಕುತ್ತಿರುವ ಮೂಲ ನಿವಾಸಿಗಳ ಜೀವನ ನಿಜಕ್ಕೂ ಕರುಣಾಜನಕ. ಅತ್ಯಂತ ಕನಿಷ್ಠ ಬದುಕಿಗೆ ಕಾರಣ ಹುಡುಕಿ ಹೊರಟರೆ ಸಿಗುವ ಉತ್ತರ ವ್ಯವಸ್ಥೆಯ ವೈಪರೀತ್ಯ. ಹೌದು, ಕುಂದಾಪುರ ತಾಲೂಕಿನ ಕೆದೂರು ಗ್ರಾಮ ಪಂಚಾಯಿತಿ ಹೊಸಮಠ ಕೊರಗ ಕಾಲನಿಯೇ ವೈರುಧ್ಯಗಳ ತವರು. ಜನಸಂಖ್ಯೆ 41ಕ್ಕೆ ಮುಟ್ಟಿದೆ. ಒಟ್ಟು 8 ಮನೆಯಲ್ಲಿ ಎಲ್ಲರೂ ವಾಸ ಮಾಡುತ್ತಿದ್ರು. ಒಬ್ಬರು ಪ್ಲಾಸ್ಟಿಕ್ ಜೋಪಡಿಯಲ್ಲಿ ವಾಸ ಮಾಡುತ್ತಿದ್ದು, ಮತ್ತೊಬ್ಬರು ಈಗಲೋ ಆಗಲೋ ಮುರಿದು ಬೀಳುವ ಮನೆಯಲ್ಲಿ ಭಯದ ನೆರಳಲ್ಲೇ ಜೀವನ ಸಾಗಿಸುತ್ತಿದ್ದಾರೆ. ಹಾಗಂತ ಉಳಿದ ಮನೆ ಸರಿ ಇದೆ ಅಂತಲ್ಲ.
ಅತ್ಯಂತ ಶೀಘ್ರವೇ 2 ಮನೆಗಳ ನಿರ್ಮಾಣ ಕಾರ್ಯ ಆಗಬೇಕಾಗಿದೆ. ನಾವು ಹೇಳ್ತಿದ್ದೇವೆ, ಅವ್ರು ಬಂದಾಗ ಗಡಿಗಡಿ ಬಂದಾಗ ನಾವು ಹೇಳ್ತಿದ್ದೇವೆ, ನಮ್ಗೆ ರೇಷನ್ ಕಾರ್ಡ್ ಆಗಬೇಕು, ಮನೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕಂತ. ಶೌಚಾಲಯ ಇಲ್ಲ, 4 ಮನೆಗೆ 2 ಶೌಚಾಲಯ ಇದೆ ಅಂತ ಹೇಳ್ತಾ ಇದ್ದೇವೆ. ಆದರೂ ಅವರು ಶೌಚಾಲಯ ಇದ್ರೂ ಕೇಳಲಿಲ್ಲ. ಅದು ನೀವು ಮಾಡಿಕೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಅದು ನಾವು ಇಂಥ ಕಷ್ಟದಲ್ಲಿರುವಾಗ ಹೇಗೆ ಮಾಡ್ಕೊಳ್ಳೋದಂತ ನಾವು ವಿಚಾರಿಸ್ತಿದ್ದೇವೆ ಸರ್. ಐಟಿಡಿಪಿ ಇಲಾಖೆಯಲ್ಲಿ ಕೊರಗರ ಅಭಿವೃದ್ಧಿಗೆ ಹಣದ ಕೊರತೆ ಇಲ್ಲ ಎಂದು ಅಧಿಕಾರಿಗಳು ಹೇಳ್ತಾರೆ. ಕಾಲನಿ ಅಭಿವೃದ್ಧಿ ಅನುದಾನದಲ್ಲಿ ಉಳ್ಳವರ ಮನೆ ಸಂಪರ್ಕಕ್ಕೆ ರಸ್ತೆ ಮಾಡುವ ಮೂಲಕ ಕೊರಗರ ಅನುದಾನ ದುರ್ಬಳಕೆ ಮಾಡಿಕೊಳ್ಳುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬರುವುದು ಸತ್ಯ. ಹೊಸಮಠ ಕಾಲನಿ ಕುಮಾರ್ ಎಂಬುವರ ಮಗಳು ಕೇತೂರು ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಓದಿದ್ದು ಕಾರಣಾಂತರದಿಂದ ಶಾಲೆ ಬಿಟ್ಟಿದ್ದಾಳೆ. V4 ವಾಹಿನಿಯ ಮಧ್ಯಸ್ಥಿಕೆಯಲ್ಲಿ ಬಾಲಕಿ ಗುರುವಾರದಿಂದ ಮರಳಿ ಶಾಲೆಯ ಮೆಟ್ಟಿಲೇರಿದ್ದಾಳೆ. V4 ಪ್ರತಿನಿಧಿ ಕೊರಗ ಕಾಲನಿಗೆ ಭೇಟಿ ನೀಡಿದ ಸಂದರ್ಭ ಬಾಲಕಿ ಶಾಲೆಗೆ ಹೋಗುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ಲು. ಕುಂದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಕಾಮತ್ ಗಮನಕ್ಕೆ ತರಲಾಗಿದೆ. ಬಾಲಕಿ ಜೊತೆ ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿದ್ದರಿಂದ ಮತ್ತೆ ಶಾಲೆಗೆ ಹೋಗುವ ಇಚ್ಛೆ ಬಾಲಕಿ ವ್ಯಕ್ತಪಡಿಸಿದ್ದಾಳೆ. ಕೇತೂರು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಜೊತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿ ಬಾಲಕಿಗೆ ಶಾಲೆಗೆ ಅಡ್ಮಿಷನ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬಾಲಕಿಗೆ 17 ವರ್ಷ ಆಗುತ್ತಿರುವುದರಿಂದ ಶಾಲೆಯಲ್ಲಿ ನೇರವಾಗಿ SSLCಗೆ ಕೂರಿಸಲಾಗುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಳಿಸಿದ್ದಾರೆ. ವೋಟು ಬಂದಾಗ ಮಾತ್ರ ಕೊರಗರ ಕಾಲನಿಗೆ ಭೇಟಿ ನೀಡುವ ಜನಪ್ರತಿನಿಧಿಗಳು ಕೊರಗರ ಕಷ್ಟ ಸುಖ ಆಲಿಸಿ ಅಂಗೈಯಲ್ಲಿ ಆಕಾಶ ತೋರಿಸಿ ಹೋದವರು ಮತ್ತೆ ಈ ಕಡೆ ಮುಖ ಹಾಕೋದಿಲ್ಲ. ಪಡಿತರ ಚೀಟಿ ಸಿಕ್ಕಿಲ್ಲ, ಮನೆಯೂ ಇಲ್ಲದೆ ಜೋಪಡಿಯಲ್ಲಿ ವಿದ್ಯುತ್ ಇಲ್ಲದೆ ಕಾಲ ಕಳೆಯೋದು ಕಷ್ಟಕರ. ಇನ್ನಾದರೂ ಐಟಿಡಿಪಿ ಇಲಾಖೆ ಜನಪ್ರತಿನಿಧಿಗಳು ಕೊರಗರ ಕೊರಗನ್ನು ಆಲಿಸಿ ಶೀಘ್ರವೇ ನೆರವಿಗೆ ಧಾವಿಸಬೇಕಾಗಿದೆ. ಶ್ರೀಕಾಂತ್ ಹೆಮಾಡಿ, V4 News 24/7 ಕುಂದಾಪುರ.